ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಮೆರವಣಿಗೆಗೆ ಬೆಂಬಲವಿದೆ. ಹಾಗೆಂದು ಇದನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ಹೇಳಿದರು. ರಾಜಕೀಯ ಉದ್ದೇಶಕ್ಕಾಗಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಜನರಲ್ಲಿ ಗೊಂದಲವನ್ನ ಸೃಷ್ಟಿಸುತ್ತಿದ್ದಾರೆ. ಇದು ಒಳ್ಳೆಯದಲ್ಲ. ನಾರಾಯಣ ಗುರುಗಳನ್ನ ಯಾರೂ ಕೂಡ ರಾಜಕೀಯಕ್ಕೆ ಬಳಸಬಾರದು. ಆ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ಟ್ಯಾಬ್ಲೋವನ್ನ ಬೆಂಬಲಿಸುತ್ತೇನೆ. ಕೇಂದ್ರ ಸರ್ಕಾರ ಮಾಡಿರುವ ತಪ್ಪನ್ನ ಮರೆಯಾಚಿಸಲು ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯು ಲೇಡಿ ಹಿಲ್ ವೃತ್ತಕ್ಕೆ ನಾರಾಯಣ ಗುರುಗಳ ಹೆಸರನ್ನ ಇಡುವುದಕ್ಕೆ ಕಾಂಗ್ರೆಸ್ ನಾಯಕರೇ ಲಿಖಿತ ರೂಪದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂದು ಅಪಮಾನ ಮಾಡಿದವರು ಇಂದು ಯಾವ ರೀತಿಯಲ್ಲಿ ಅಪಮಾನವಾಗಿದೆ ಎಂದು ಹೇಳ್ತಾ ಇದ್ದಾರೆ ಎಂದು ಪ್ರಶ್ನಿಸಿದರು. ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಅದು ನಾನು ಪೂರ್ಣವಾಗಿ ಸ್ವಾಗತಿಸ್ತೇನೆ. ನಾರಾಯಣ ಗುರುಗಳು ಒಂದು ಜಾತಿಗೆ ಸೀಮಿತ ಅಲ್ಲ, ಯಾವುದೋ ಒಂದು ವ್ಯವಸ್ಥೆಗೂ ಕೂಡ ಸೀಮಿತ ಅಲ್ಲ, ಎಲ್ಲದನ್ನೂ ಕೂಡ ಮೀರಿ ನಿಂತಂಥವರು ನಾರಾಯಣ ಗುರುಗಳು. ಆ ಕಾರಣಕ್ಕೋಸ್ಕರ ಅವರು ಮಹಾಪುರುಷರಾದರು, ಆ ಕಾರಣಕ್ಕೋಸ್ಕರ ಅವರು ಭಕ್ತಿಯಿಂದ ನಾವು ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಸಿಗರು ನಾರಾಯಣ ಗುರುಗಳ ಹೆಸರನ್ನು ಇವತ್ತು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ನಾರಾಯಣ ಗುರುಗಳನ್ನು ಯಾರೂ ಕೂಡ ರಾಜಕಾರಣಕ್ಕೆ ಬಳಸ್ಕೊಳ್ಬಾರ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ಗೌರವವನ್ನು ಕೊಡಲಿಕ್ಕೆ ಟ್ಯಾಬ್ಲೋವನ್ನು ನಾನು ಸ್ವಾಗತಿಸ್ತೇನೆ, ನಾನು ಅದನ್ನು ಬೆಂಬಲಿಸ್ತೇನೆ. ಅದನ್ನು ಬಿಟ್ಟು ಕಮ್ಯುನಿಸ್ಟರು ಕಾಂಗ್ರೆಸ್ಸಿಗರು ಮಾಡಿರುವಂಥ ತಪ್ಪನ್ನು ಇವತ್ತು ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕಾರ್ಯವನ್ನು ಇವತ್ತು ನಾವು ಮಾಡಬಾರ್ದು. ಈ ಹಿಂದೆ ಮಂಗಳೂರಿನಲ್ಲಿ ಲೇಡಿ ಹಿಲ್ ಸರ್ಕಲ್ಗೆ ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು ಅಂತೇಳಿ BJP ಮಹಾನಗರ ಪಾಲಿಕೆ ಹೇಳಿದಾಗ ಕಾಂಗ್ರೆಸ್ಸಿನ ಸದಸ್ಯರೇ ಲಿಖಿತವಾಗಿ ಅದಕ್ಕೆ ಆಕ್ಷೇಪಣೆಯನ್ನು ಕೊಟ್ಟಿದ್ದಾರೆ. ಅವತ್ತು ನಾರಾಯಣ ಗುರುಗಳಿಗೆ ಅಪಮಾನ ಮಾಡಿದಂಥವ್ರು ಇವತ್ತು ಅಪಮಾನ ಆಗಿದೆ ಅಂತ ಕಾಂಗ್ರೆಸ್ಸಿಗರ ಬಾಯಿಂದ ಹೇಗೆ ಬರುತ್ತೆ? ಅಂದರೆ ಇವತ್ತು ಇದನ್ನು ರಾಜಕಾರಣಗೊಳಿಸುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜನ ಅದಕ್ಕೆ ಒಪ್ಕೋಬಾರ್ದು. ಕೇರಳದಲ್ಲಿ ಆಗಿರುವಂಥ ಬೆಂಕಿಯ ಶಾಖವನ್ನು ಇಲ್ಲಿ ಕಾಂಗ್ರೆಸ್ನವರು ಬಯಸ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟ ಮಾಡಿದ್ದಾರೆ, ಅವರು ಮಾಡ್ತಾ ಇರುವಂಥ ಟ್ಯಾಬ್ಲೋ ಯಾರ ವಿರುದ್ಧವೂ ಅಲ್ಲ ಮತ್ತು ಯಾರದ್ದನ್ನು ಕೂಡ ದ್ವೇಷಿಸಿ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಮತ್ತು ನಾರಾಯಣ ಗುರುಗಳ ಗೌರವ ಕೊಡೋದ್ರಿಂದ ಏನು ಮಾಡಿದರೆ ಅದಕ್ಕೆ ನಮ್ಮದು ಬೆಂಬಲ ಇದೆ. ಮತ್ತು ನಾರಾಯಣ ಗುರುಗಳಿಗೆ ಟ್ಯಾಬ್ಲೋ ಮಾಡಿ ಗೌರವ ಕೊಡಬೇಕಾದಿಲ್ಲ, ನಮ್ಮ ವ್ಯಕ್ತಿಗತ ನಡವಳಿಕೆಯಲ್ಲಿ ಅದಿದೆ. ಹಾಗಾಗಿ ಇನ್ನೂ ಏನಾದ್ರು ಕಾರ್ಯಕ್ರಮ ಮಾಡ್ತಾರೆ, ಗೌರವ ಕೊಡ್ತಾರೆ, ನಾವು ಮಾಡ್ತೇವೆ. ಆದರೆ ಅದನ್ನು ರಾಜಕಾರಣಗೊಳಿಸಲಿಕ್ಕೆ ನಾವು ಕೊಡೋದು. ಇನ್ನು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರ ಜೊತೆಯಲ್ಲೇ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಗುವುದು. ಮುಂದಿನ 1.5 ವರ್ಷದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಅದಕ್ಕೆ ಒತ್ತು ನೀಡಲಾಗುವುದೆಂದು ಹೇಳಿದರು. ಕಳೆದ 6 ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಯೋಜನೆಗಳ ಅನುಷ್ಠಾನಗಳನ್ನು ಎಲ್ಲ ಕೂಡ ನಡೀತಾ ಇದೆ. ವಿಶೇಷವಾಗಿ ಅಮೃತ್ ಅನ್ನುವಂಥ ಯೋಜನೆಯನ್ನು ತರೋದ್ರ ಮುಖಾಂತರ ಶಾಲೆ, ಆಸ್ಪತ್ರೆ, ಅಂಗನವಾಡಿ, ಸ್ವಸಹಾಯ ಗುಂಪುಗಳು ಇದೆಲ್ಲದಕ್ಕೂ ಕೂಡ ಪುಷ್ಟಿಯನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ಅತ್ಯಂತ ಸಂತೋಷದಿಂದ ನಾನು ಹೊಂದಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರು ಒಟ್ಟಾಗಿ ಇನ್ನಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ತಿದ್ದೇವೆ. ಶಾಸಕರ ದಿನಾಂಕಗಳನ್ನು ನೋಡಿಕೊಂಡು ನಾನು ಮುಂದಿನ 1-2 ದಿನಗಳಲ್ಲಿ ಬಂದು ಪರಿಶೀಲನಾ ಸಭೆಯನ್ನು ಅಧಿಕಾರಿಗಳ ಜೊತೆ ಮಾಡ್ತೀನಿ. ಮುಂದಿನ 1.5 ವರ್ಷದಲ್ಲಿ ಈ ಜಿಲ್ಲೆಗೆ ಏನಾಗಬೇಕಾಗಿದೆ ಸರ್ಕಾರದಿಂದ ಅದೆಲ್ಲದನ್ನು ಕೂಡ ಆದ್ಯತೆಯನ್ನು ಪಟ್ಟಿ ಮಾಡುವುದು, ಅದನ್ನು ಮಾಡುವಂಥ ಎಲ್ಲರ ಸಹಕಾರ. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ MP ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ MP ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.